ನಿಷೇಧಿತ ಪದವನ್ನ ಬಳಕೆ ಮಾಡಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ನಮಗೆ ನಮ್ಮದೇ ಆದ ಸ್ವಾಭಿಮಾನದ ಬದುಕಿದೆ ಎಂದು ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಕೃಷ್ಣ ಸೂಟರ್ಪೇಟೆ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಕೇಂದ್ರ ಸರ್ಕಾರವು ಮನುಷ್ಯ ಎಂಬ ಪದವನ್ನ ನಿಷೇಧ ಮಾಡಿದೆ. ಆದರೆ ಇದೀಗ ನಮ್ಮನ್ನ ಅದೇ ಪದದಿಂದ ಬಿಂಬಿಸುತ್ತಿದ್ದಾರೆ. ನಮ್ಮನ್ನ ಆದಿದ್ರಾವಿಡ ಸಮಾಜದವರು ಎಂದು ಪರಿಗಣನೆ ಮಾಡಬೇಕು ಎಂದು ಸ್ಪಷ್ಟನೆ ನೀಡಿದರು. ಬಳಕೆ ಮತ್ತು ಕೆಲವೇ ಎಂಕ್ಲಿನ ಈ ಸಂಘಟನೆ ವಿರುದ್ಧ ಇದ್ದೇವೆ. ಮುಕ್ಲಿನ ಅಪ್ಪಗನೇ ಎಂಕ್ಲು ಪತ್ರಿಕಾ ಮಾಧ್ಯಮಗಳು ಒಂಜಿ ಹೇಳಿಕೆ ಕೊಟ್ಟು ಹೆಚ್ಚಿನ ಎಂಕ್ಲಿನ ಉಪ ಜಾತಿ ಮನಸ್ಸತ್ ಎಂಕ್ಲು ಆದಿದ್ರಾವಿಡ ಪರಿಶಿಷ್ಟ ಜಾತಿ ಆದಿದ್ರಾವಿಡಂದೇ ಎಂಕ್ಲು ಉಲ್ಲೇಖ ಮತ್ತು ಸರ್ಟಿಫಿಕೇಟ್ ಕೂಡ ಪಡೆಯೋದಿಲ್ಲ. ಅಂಚನೆ ಎಜೆ ಸದಸ್ಯ ಆಯೋಗಗಳ ಭೇಟಿ ಕುರಿತು ಎರಡು ಖುದ್ದಾದ ಎಂಕಲು ಆದಿದ್ರಾವಿಡ ಸಮಾಜಕ್ಕೂ ಆದಿದ್ರಾವಿಡಂದೇ ಉಪಜಾತಿ ಹೂವೇ ಎಂಕಲು ಕೇಂದ್ರದಲ್ಲಿ ಇನ್ನೇನು ಹೇಳಿ ಹೊರತು ಮನವಿ ಹೊರತು ಅಪ್ಪಗನೇ ಎಂಕಲು 2008-09 ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಮನವಿ ಕೊಡ್ತೇವೆ. ಅಂಚ ಈ ಪದ ಜಾತಿವಾದ ಪಟ್ಟಿಡಿ ಇಜ್ಜಾದಿ ನೈಟ್ ನಿಜವಾದ ಒಂದು ಎಂಕ್ಲಿನ ಸಮಾಜದ ಒಂಜಿ ಕೀಳಿ ಒಂದೇ ಕಡಪಿನಂಚಿನ ಒಂಜಿ ಉದ್ದೇಶ ಆಗ್ತದೆ. ಅಂಚಾದ ಈ ಬಗ್ಗೆ ಖಂಡಿತವಾದ ಇನಿ ಏರ್ ದೃಶ್ಯ ಮಾಧ್ಯಮದ ಮೂಲಕ ಎಂಕ್ಲಿನ ದೈವದ ಬಗ್ಗೆ ಒಂದಿಟ್ಟು ಜಾತಿದ ಬಗ್ಗೆ ಒತ್ತುದ ಒಂಜಿ ಮತ್ತು ಗೊಂದಲ ಮತ್ತು ಅಂಚಿನ ಒಂದು ಎಂಕ್ಲಿನ ತೋಜಿದ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಶಿವಾನಂದ್ ಬಳಲ್ಪಾಲ್, ಪ್ರಧಾನ ಕಾರ್ಯದರ್ಶಿ ರಮೇಶ್ ಉಳ್ಳಾಲ್, ಸಂಘಟನಾ ಸಂಚಾಲಕರಾದ ಪ್ರೇಮನಾಥ್ ಪಿವಿ, ಅನಿಲ್ ಕುಮಾರ್ ಕಂಕನಾಡಿ, ರಘುನಾಥ್ ಥಾಪರ, ಎಂ ರಾಮ, ಸಂತೋಷ್ ಮತ್ತಿತರರು ಉಪಸ್ಥಿತರಿದ್ದರು.